ಪ್ರೀತಿಯ ಕೇಳುಗರಿಗೆ ಎಲ್ಲರಿಗೂ ನಮಸ್ಕಾರ. ಜ್ಞಾನವೇ ಬೆಳಕು ದಿನಕ್ಕೊಂದು ಮಂಕುತಿಮ್ಮನ ಕಗ್ಗದ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸರಣಿ ಕಾರ್ಯಕ್ರಮ 99. ನಾನು ಕರುಣಾಕರ ಬೆಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಇಂದಿನ ಕಗ್ಗವನ್ನ ಕೇಳಿ ಬರೋಣ. ನರಜೀವನದ ರಣದಿ ವಿಧಿಯ ಬಲವೊಂದು ಕಡೆ, ಚಿರವಿವೇಕದಿ ಬೆಳೆದ ನಲುಮೆಯೂ ಒಂದು ಕಡೆ. ಉರುಬುತ್ತ ಇರೆ ಪುರುಷಂಗೆ ನೊಲುಮೆ ಉಳಿಯುತ್ತವೆ ಗೆಲುವು, ಪುರುಷತನವೇ ವಿಜಯ ಮಂಕುತಿಮ್ಮ. ನರಜೀವನದ ರಣದಿ ವಿಧಿಯ ಬಲವೊಂದು ಕಡೆ, ಚಿರವಿವೇಕದಿ ಬೆಳೆದ ನಲುಮೆಯೊಂದು ಕಡೆ. ಉರುಬುತ್ತಿರೆ ಪುರುಷಂಗೆ ನಲುಮೆಯುಳಿತವೆ ಗೆಲವು, ಪುರುಷತನವೇ ವಿಜಯ ಮಂಕುತಿಮ್ಮ. ಪುರುಷತನವೇ ವಿಜಯ ಮಂಕುತಿಮ್ಮ. ಬಂಧುಗಳೇ, ನಾವೆಲ್ಲರೂ ಕೂಡ ಯುದ್ಧದ ಪರಿಕಲ್ಪನೆ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೇವೆ. ಆ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ನೆಲೆಗಳಲ್ಲಿ, ಮಾಧ್ಯಮಗಳಲ್ಲಿ ಅದರ ಅನುಭವವನ್ನು ಕೂಡ ನಾವು ನೋಡಿದ್ದೇವೆ. ಯುದ್ಧ ಎನ್ನುವಂತ ಕಲ್ಪನೆಯೇ ಸಾವು ನೋವುಗಳನ್ನ ನಮ್ಮ ಕಣ್ಣ ಮುಂಭಾಗದ ಮುಂದೆ ತಂದಿಡುತ್ತದೆ. ಇತಿಹಾಸದಿಂದಲೂ ಗಮನಿಸಿದರೂ ಕೂಡ ಬೇರೆ ಬೇರೆ ರಾಜವಂಶಗಳಿಂದಲೂ ಕೂಡ ಯುದ್ಧಗಳು ನಡೆಯುತ್ತಲೇ ಬಂದಿದ್ದಾವೆ. ಯುದ್ಧದಿಂದ ಅಧಿಕಾರ, ಸಂಪತ್ತು, ಗೌರವ, ರಾಜ್ಯ, ದೇಶ ಎಲ್ಲವನ್ನ ಪಡೆದುಕೊಳ್ಳಬಹುದು. ಆದರೆ ಪ್ರೀತಿಯನ್ನ ಗೆಲ್ಲಲು ಸಾಧ್ಯವಿಲ್ಲ, ಸಂತೋಷವನ್ನ ಪಡೆಯಲು ಸಾಧ್ಯವಿಲ್ಲ. ಖಡ್ಗವನ್ನ ಹಿಡಿದವನು ಖಡ್ಗದಿಂದಲೇ ಸಾಯುತ್ತಾನೆ, ಮರಣವನ್ನು ಹೊಂದುತ್ತಾನೆ ಅಂತ ವಾಸ್ತವ ತಿಳಿದರೂ ಕೂಡ ಇಂದಿಗೂ ಯುದ್ಧಗಳು ನಡೆಯುವ ಕ್ರಿಯೆಗಳು ಬದಲಾವಣೆಯನ್ನ ಮಾಡಿಕೊಂಡಿದ್ದಾವೆ. ಕಾಲ ಕಾಲಕ್ಕೆ ತನ್ನ ಕ್ರಿಯೆಗಳಲ್ಲಿ, ತನ್ನ ರೂಪದಲ್ಲಿ ಬದಲಾವಣೆಯನ್ನ ಮಾಡಿಕೊಂಡಿದ್ದನ್ನು ನಾವು ಕಾಣಬಹುದು. ಹೀಗಿರುವಾಗ ಜೀವನವೆನ್ನುವಂತ ಒಂದು ಹೋರಾಟವೇನಿದೆ ನೋಡಿ, ಜೀವನ ಎನ್ನುವಂತ ಒಂದು ಯುದ್ಧ ಏನಿದೆ ನೋಡಿ, ಅದು ಕೂಡ ಹೊರತಾಗಿಲ್ಲ. ನಮ್ಮ ಬದುಕಿನಲ್ಲಿಯೂ ಕೂಡ ಯುದ್ಧದ ಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಲೇ ಇದೆ. ಈ ಹೋರಾಟದಲ್ಲಿ ಒಂದು ಕಡೆ ನಾವಾದರೆ, ಇನ್ನೊಂದು ಭಾಗದಿಂದ ಭಗವಂತ ಅಂದರೆ ವಿಧಿ, ಅವನ ಬಲದ ಹೋರಾಟವೂ ಇದೆ. ಅವನಾಡಿಸಿದಂತೆ ಆಡುವ ಪಾತ್ರಗಳು ನಾವಿಲ್ಲಿ. ನಿರಂತರವಾಗಿ ಅಭ್ಯಾಸ ಮತ್ತು ವಿವೇಚನಾ ಶಕ್ತಿಯಿಂದ ಬೆಳೆಸಿಕೊಂಡು ಬಂದಿರುವಂತಹ ಪ್ರೀತಿ, ಮಮತೆ, ವಾತ್ಸಲ್ಯ ಇವೆಲ್ಲದರಲ್ಲಿ ಕೂಡ ಮನುಷ್ಯ ಒಂದು ಹೆಜ್ಜೆ ಮುಂದಿದ್ದಾನೆ. ಯುದ್ಧದ ರಣರಂಗದಲ್ಲಿ ಪರವಿರೋಧದ ಹೋರಾಟವನ್ನು ಮಾಡುವ ಅವನ ಪೌರುಷವು ಉಕ್ಕಿ ಹರಿಯುತ್ತಿರುವಾಗ ಪ್ರೀತಿ, ಮಮತೆ, ನಂಬಿಕೆ, ವಿಶ್ವಾಸಗಳನ್ನು ಕೂಡ ಉಳಿಸಿಕೊಳ್ಳುವುದೇ ಒಂದು ಸವಾಲಿನ ಪ್ರಶ್ನೆ, ಹಾಗೂ ಅದು ಗೆಲುವಿನ ಪ್ರಶ್ನೆಯಾಗಿ ಕೂಡ ಇಲ್ಲಿ ಕಾಡ್ತದೆ. ಪ್ರಿಯರೇ, ಮನುಷ್ಯನ ಬದುಕಿನ ಹೋರಾಟವು ಅದು ನಿತ್ಯ ನಿರಂತರವಾಗಿ ನಡೆಯುತ್ತಲೇ ಇದೆ. ಸುಖವೋ ದುಃಖವೋ, ನೆಮ್ಮದಿ, ಸಂತೋಷಕ್ಕಾಗಿ ನಡೆಯುವ ಈ ಹೋರಾಟವು ಅದು ನಿಲ್ಲದ ಪಯಣ. ಅದು ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ವಾಸ್ತವದಲ್ಲಿ ಬಾಳ್ವೆಯನ್ನು ನಾವು ನಡೆಸ್ತೇವೆ. ಮನುಷ್ಯನು ಸ್ವಸಾಮರ್ಥ್ಯದಿಂದ ಬೆಳೆಸಿಕೊಂಡು ಬಂದಿರುವಂತಹ ವಿವೇಕ ಏನಿದೆ, ಬೇರೆ ಬೇರೆ ಪಥಗಳನ್ನು ಅದು ದಾರಿ ಮಾಡಿಕೊಡ್ತದೆ, ಪಥವನ್ನು ಸೃಷ್ಟಿ ಮಾಡಿಕೊಡ್ತದೆ. ನಮ್ಮಲ್ಲಿರುವಂತಹ ವಿವೇಕವನ್ನ ಅರಿಯುವ ಮೂಲಕ, ಆತ್ಮಶಕ್ತಿಯನ್ನ ಚೈತನ್ಯ ಪೂರ್ಣವಾಗಿಸುವ ಮೂಲಕ ಜೀವನದ ಸತ್ವವನ್ನ ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಆ ಜೀವನ ಸತ್ವವನ್ನ ಬೆಳೆಸಿಕೊಂಡು ಆ ಮೂಲಕವೇ ಸಂತೋಷವನ್ನ, ನೆಮ್ಮದಿಯನ್ನ ಪಡೆದರೆ ಅದುವೇ ಒಂದು ನಿಜವಾದ ಯುದ್ಧದಲ್ಲಿ ವಿಜಯೋತ್ಸವವನ್ನು ಕಂಡ ಸಂಭ್ರಮವನ್ನ ಕಾಣಬಹುದು. ಆ ಸಂಭ್ರಮವಿಲ್ಲಿ ವಿಶಿಷ್ಟವಾಗಿ ಮೂಡಿ ಬರುತ್ತೆ. ಅದು ವಿಜಯದ ಸಂಕೇತವಾಗಿ ಕಾಣುತ್ತದೆ ಅನ್ನುವುದನ್ನ ಮಾನ್ಯ DVಜಿಯವರು ಈ ಕಗ್ಗದಲ್ಲಿ ಹೇಳುವುದನ್ನ ಕಾಣಬಹುದು. ಬಂಧುಗಳೇ, ನಾಳೆ 100ನೆಯ ಕಗ್ಗದ ವಿಶೇಷ ಸರಣಿ ಸಂಚಿಕೆಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.